ವನ ಮಹೋತ್ಸವ ಆಚರಿಸುವ ಸಲುವಾಗಿ ಪುತ್ತೂರಿನ ಅರಣ್ಯ ಇಲಾಖೆ ಮತ್ತು ಸೋಷಲ್ ಫಾರೆಸ್ಟ್ ಎಲ್ಲ ಅರಣ್ಯ ಇಲಾಖೆಯವರನ್ನು ಸೇರಿಸಿಕೊಂಡು ಒಂದು ಹೊಸ ಯೋಜನೆಗೆ ನಾವು ಕೈ ಹಾಕಿದ್ದೇವೆ. ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಸುಮಾರು 5,000 ಗಿಡಗಳನ್ನು ನೆಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈ ವರ್ಷ ನಾವು ರಸ್ತೆ ಬದಿಯಲ್ಲಿ ಎಲ್ಲ ಕಾಟು ಮಾವಿನ ಹಣ್ಣು, ಹಲಸಿನ ಹಣ್ಣು, ನೇರಳೆ ಮತ್ತು ಎಲ್ಲ ಹಣ್ಣುಗಳ ಗಿಡವನ್ನು ನೆಡುವಂಥ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಪುತ್ತೂರು ಉಪ್ಪಿನಂಗಡಿ ರಸ್ತೆಯಲ್ಲಿ ಪ್ರತಿ 25-30 ಫೀಟಿಗೆ ಒಂದು ಗಿಡವನ್ನು ನೆಡುವ ಮುಖಾಂತರ ಮತ್ತು ಅದನ್ನು ಪ್ರತಿ ವರ್ಷ ನೀರು ಹಾಕಿ ಅದನ್ನು ಸಾಕುವಂಥ ವಿಚಾರಕ್ಕೂ ಒಂದು ಸಂಘಟನೆಯನ್ನು ಜೋಡಣೆ ಮಾಡಿ ಒಂದು ಮಾದರಿ ರಸ್ತೆ ಆಗಬೇಕು. ಒಂದು ಫಾರೆಸ್ಟ್ ಅರಣ್ಯ ಇಲಾಖೆಯವರಿಗೂ ನಮಗೂ ಕೂಡ ನಾವು ಗಿಡವನ್ನು ನೆಡುವುದು ಆನಂತರ ಒಂದು ವರ್ಷ ಅದಕ್ಕೆ ನೀರಿಲ್ಲದೆ ಸಾಯುವಂಥದ್ದಾಗಬಾರ್ದು. ನಾವು ಹಿಂದೆ ನೋಡಿದರೆ ಎಷ್ಟೋ ರೋಡ್ ಸೈಡ್ನಲ್ಲಿ ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಕಾಟು ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲ ಬೇರೆ ಬೇರೆ ಗಿಡಗಳನ್ನು ಕಾಣ್ತಾ ಇದ್ದೀವಿ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಂದರೆ ಡೆವಲಪ್ಮೆಂಟಿಗಾಗಿ, ರಸ್ತೆ ಅಭಿವೃದ್ಧಿಗಾಗಿ ಈ ಎಲ್ಲ ಮರಗಳನ್ನು ಕಡಿಯುವಂಥ ಕೆಲಸಗಳಾಗಿದೆ. ಪುನಃ ಅದನ್ನು ಬೆಳೆಸುವಂಥ ಕೆಲಸಗಳಾಗಬೇಕು. ಇದರಲ್ಲಿ ಮನುಷ್ಯರಿಗೂ ಫಲವಸ್ತುಗಳು ಸಿಗ್ತದೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಎಲ್ರಿಗೂ. ಜೊತೆಯಲ್ಲಿ ಈ ಪರಿಸರವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತೇವೆ. ಮಾದರಿಯ ರೀತಿಯಲ್ಲಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಯನ್ನು ನಾವು ಈ ವರ್ಷ ಮಾದರಿ ರೂಪದಲ್ಲಿ ತಗೊಂಡಿದ್ದೀವಿ. ಮುಂದಿನ ವರ್ಷದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯದ ಹೆದ್ದಾರಿಗಳು ಇದನ್ನು ಒಮ್ಮೆ ಅಭಿವೃದ್ಧಿಪಡಿಸಿದ ನಂತರ ಅದನ್ನು ಹಂತವಾಗಿ ಮರಗಳನ್ನು ಅದರಲ್ಲೂ ಕೂಡ ಹಣ್ಣು ಬಿಡುವಂಥ ಮರಗಳನ್ನು ಬೆಳೆಸುವಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಮಧ್ಯದಲ್ಲೂ ಕೂಡ ಹೂವಿನ ಗಿಡವನ್ನು ನೆಡುವಂಥ ಒಂದು ಪ್ರಯತ್ನಕ್ಕೆ ಅರಣ್ಯ ಇಲಾಖೆಯವರ ಜೊತೆ ಸೇರಿಸ್ಕೊಂಡು ಮಾಡಿದ್ದೀವಿ. ಮಾದರಿ ರಸ್ತೆ ಆಗಬೇಕು. ಈ ರಸ್ತೆಯಲ್ಲಿ ಸಂಚರಿಸುವವರಿಗೆ ಹೂವಿನ ಗಿಡಗಳು ಕಾಣಬೇಕು, ಎರಡು ಕಡೆಗಳಲ್ಲೂ ಕೂಡ ಹಣ್ಣಿನ ಗಿಡಗಳು ಕಾಣಬೇಕು. ಆ ರೀತಿಯ ಒಂದು ರಸ್ತೆ ಮಾದರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಬಹುಶಃ ಇದು ರಾಜ್ಯದ ಎಲ್ಲ ಕಡೆಗೂ ನಿದರ್ಶನ ಮಾದರಿ ಆಗಲಿ ಅಂತ ನಮ್ಮ ಅನಿಸಿಕೆ. ಎಲ್ಲ ಸಂಘಟನೆಗಳು, ನಮ್ಮ ರೈ ಎಸ್ಟೇಟ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಸಂಘಟನೆಯವರು ಇದ್ದಾರೆ, ನಮ್ಮ ಫಾರೆಸ್ಟ್ ಇಲಾಖೆಯವರಿದ್ದಾರೆ, ಮತ್ತು ಸೋಷಲ್ ಫಾರೆಸ್ಟ್ನವರಿದ್ದಾರೆ, ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮತ್ತು ಬಂಧುಗಳೆಲ್ಲ ಇದ್ದಾರೆ. ಅವರೆಲ್ಲ ಸಹಕಾರದಿಂದ ನಾನು ಜನರ ಹತ್ರ ಕೂಡ ವಿನಂತಿ ಮಾಡಿಕೊಳ್ಳೋದು, ನಾವು ಎಷ್ಟೋ ಗಿಡಗಳನ್ನು ನೆಟ್ಟದ್ದನ್ನು ಜನ ಬೈಕಲ್ಲಿ ಹೋಗುವಾಗ ಕಿತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಈ ಥರ ಕೆಲಸಗಳನ್ನು ತಾವು ಮಾಡಬಾರ್ದು. ತಮಗೆ ಗಿಡ ಬೇಕಾದಲ್ಲಿ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಿಮ್ಮ ಸಹಕಾರಗಳು ಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರ ಬೆಳಿಬೇಕಿದ್ರೆ ಜನಸಾಮಾನ್ಯರ ಸಹಕಾರ ಕೂಡ ಬೇಕು. ಎಲ್ಲಾದರೂ ಆ ಗಿಡಕ್ಕೆ ನಾವು ಯಾವ ಗಿಡಗಳನ್ನು ನೆಡ್ತೀವಿ ಅದರ ಎದುರುಗಡೆ ಪಕ್ಕದಲ್ಲಿ ಮನೆ ಇರ್ತದೆ, ಅವರು ಕೂಡ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ನೀರನ್ನು ತಂದು ಅದಕ್ಕೆ ಹಾಕುವಂಥ, ಕೈ ಜೋಡಿಸುವಂಥ ಒಂದು ಕೆಲಸವನ್ನು ಮಾಡಿದರೆ ಪರಿಸರ ಜೊತೆಯಲ್ಲಿ ನಮ್ಮ ಎಲ್ಲದನ್ನು ಸಂರಕ್ಷಣೆ ಮಾಡಿದಂಥದ್ದಾಗ್ತದೆ. ಆ ರೀತಿಗೆ ಇವತ್ತು ವನ ಮಹೋತ್ಸವ ಈ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿದ್ದೀವಿ. ಪುತ್ತೂರಿನ ಈ ರಸ್ತೆಯನ್ನು ಮಾದರಿ ರಸ್ತೆಯನ್ನಾಗಿ ನಾವು ಮಾಡ್ತೀವಿ. ನಾವು ವನ ಮಹೋತ್ಸವಕ್ಕೆ ಪ್ರತಿ ವರ್ಷ ವನ ಸಪ್ತಾಹ ಥರ ಒಂದು ವಾರಗಳ ಕಾಲ ವಿವಿಧ ಕಾಲೇಜುಗಳ ಆವರಣಗಳಲ್ಲಿ ಗಿಡ ನೆಡುವ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಕಳೆದ ವರ್ಷ ಇದೇ ಥರ ಸುಮಾರು 1200 ಗಿಡಗಳನ್ನ ಬೇರೆ ಬೇರೆ ಶಾಲೆಗಳಲ್ಲಿ ನೆಟ್ಟಿದ್ವಿ. ಅದೇ ರೀತಿ ಉಪ್ಪಿನಂಗಡಿ ಪುತ್ತೂರು ಹೆದ್ದಾರಿಯಲ್ಲಿ ಕಳೆದ ವರ್ಷ ನಾವು 66 ಕಾಡು ಮಾವಿನ ಗಿಡಗಳು ನೆಟ್ಟಿದ್ವಿ. ಅದರ ಮುಂದಿನ ಹಂತದ ಕೆಲಸದ ಪ್ರಕಾರ ಈ ವರ್ಷವೂ ಕೂಡ ನಾವು ಕಾಡು ಮಾವಿನ ಗಿಡಗಳು, ಹೆಬ್ಬಲಸು, ಹಲಸು ಮತ್ತು ರೆಂಜ ಮುಂತಾದ ಗಿಡಗಳನ್ನು ನೆಟ್ಟು ಈ ಪುತ್ತೂರು ಟು ಉಪ್ಪಿನಂಗಡಿ ರೋಡನ್ನು ಎರಡೂ ಕಡೆಗಳಲ್ಲಿ ಗಿಡಗಳಿಂದ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು ಮುಂದಿನ ಹಂತಗಳಲ್ಲಿ ಹಂತವಾಗಿ ಮಾಡುವಂಥ ಕಾರ್ಯಕ್ರಮ. ಪ್ರತಿ ವರ್ಷ ಇಂತಿಷ್ಟು ಗಿಡಗಳನ್ನು ನೆಟ್ಟು ಈ 15 ಕಿಲೋಮೀಟರ್ ಸ್ಟ್ರೆಚ್ ಪುತ್ತೂರಿನಿಂದ ಉಪ್ಪಿನಂಗಡಿಗೆ ಏನಿದೆ ಅದು 2 ಸೈಡ್ಗಳಲ್ಲಿ ಗಿಡ ನೆಡ್ತೇವೆ ಅಂತ ಹೇಳ್ತೀವಿ. ಇವತ್ತು ಕರ್ನಾಟಕ ಅರಣ್ಯ ಇಲಾಖೆ ಪುತ್ತೂರು ವಲಯ ಹಾಗೂ ಸಾಮಾಜಿಕ ಅರಣ್ಯ ವಲಯ ಪುತ್ತೂರು ಇವರ ವತಿಯಿಂದ ಹಾಗೂ ನಮ್ಮ ಮಾನ್ಯ ಜನಪ್ರಿಯ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಸಾಹೇಬ್ರ ನಿರ್ದೇಶನದಂತೆ ನಾವು ಪುತ್ತೂರು ಉಪ್ಪಿನಂಗಡಿ 4 ಈ ಅಭಿವೃದ್ಧಿ ಕಾಮಗಾರಿ ಆದ ಸ್ಥಳದಲ್ಲಿ ಗ್ಯಾಪ್ ಎಲ್ಲೆಲ್ಲಿ ಸ್ಥಳಾವಕಾಶ ಇದ್ದಲ್ಲಿ ಅದನ್ನು ನಾವು ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನು ನಾವು ನೆಡಲಿಕ್ಕೆ ಪ್ರಾರಂಭಿಸಿದ್ದೇವೆ. ಮಾನ್ಯ ಶಾಸಕರು ಈ ದಿನ ಇದಕ್ಕೆ ಚಾಲನೆ ನೀಡಿದ್ದಾರೆ. ಅವರ ನಿರ್ದೇಶನದಂತೆ ನಾವು ಮುಂದೆ ಇಲಾಖಾ ವತಿಯಿಂದ ಉತ್ತಮ ಗಿಡಗಳನ್ನು ಇಲ್ಲಿ ನೆಡಲಿಕ್ಕಿದ್ದೇವೆ.
ಮತ್ತು ಹಣ್ಣಿನ ಗಿಡಗಳು ಹೆಚ್ಚಾಗಿ ಅವರ ಆಶಯದಂತೆ ನಾವು ಹಣ್ಣಿನ ಗಿಡಗಳನ್ನೇ ನಡ್ತಾ ಇದ್ದೇವೆ. ಈ ಒಂದು ನಮ್ಮ ಇಲಾಖೆಗೆ ಎಲ್ಲ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಸಹಕಾರ ಕೊಡಬೇಕು. ಅವರ ಎಲ್ಲ ಸಹಕಾರವನ್ನು ನಾವು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ನಾನು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿವಸ ನಾವು ಸಾಮಾಜಿಕ ಅರಣ್ಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಪುತ್ತೂರು ವಲಯ ಜೊತೆಯಲ್ಲಿ ಜಂಟಿಯಾಗಿ ಪುತ್ತೂರು ಉಪ್ಪಿನಗಡಿ ರಸ್ತೆ ಬದಿಯಲ್ಲಿ ಗಿಡ ನೆಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಶಾಸಕರ ನಿರ್ದೇಶನದಂತೆ ಕೈಗೊಂಡಿದ್ದೇವೆ. ಅವರ ಆಶಯದಂತೆ ನಾವು ಈ ರಸ್ತೆ ಬದಿಯಲ್ಲಿ ಆದಷ್ಟು ಕಾಟು ಮಾವು, ಹಲಸು, ನೇರಳೆ ಇಂಥ ಹಣ್ಣಿನ ಗಿಡಗಳನ್ನು ನೆಡ್ತೇವೆ. ಇದರಿಂದ ಮನುಷ್ಯರಿಗೂ ಪ್ರಾಣಿ ಪಕ್ಷಿಗಳಿಗೂ ಹಾಗೂ ಅದರೊಂದಿಗೆ ಪರಿಸರ ಕೂಡ ಒಂದು ಅಭಿವೃದ್ಧಿಯಾಗುವಂಥ ಕಾರ್ಯವನ್ನು ನಾವು ಮಾಡ್ತೇವೆ. ಇದಕ್ಕೆ ನಮಗೆ ಎಲ್ಲರ ಒಂದು ಸಹಕಾರದ ಅಗತ್ಯತೆ ಇದೆ. ಎಲ್ಲರೂ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೀವಿ. ಇವತ್ತು ವನ ಮಹೋತ್ಸವ ದಿನ ನಮ್ಮ ಪುತ್ತೂರಿನ ನೆಚ್ಚಿನ ಶಾಸಕರಂತ ಅಶೋಕ್ ಕುಮಾರಿಯವರ ಸಾರಥ್ಯದಲ್ಲಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮ ನಡೆದಿದೆ. ತುಂಬ ಒಳ್ಳೆಯ ವಿಚಾರ. ಇದರೊಟ್ಟಿಗೆ ನಾವು ಅವರ ಟ್ರಸ್ಟನ್ನು ಸಹ ಸೇರಿಸಿಕೊಂಡು ನಾವು ಗಿಡಗಳಿಗೆ ಗೊಬ್ಬರ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಅವರ ಕನಸಿದೆ, ನಾವು ಗಿಡ ನೆಡಬೇಕು. ಇಂದಿನ ಕಾಲದಲ್ಲಿರುವಂಥ ಕಾಟು ಮಾವಿನ ಹಣ್ಣು ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ನೇರಳೆ ಹಣ್ಣು ಇರ್ಬೋದು, ಬೇರೆ ಬೇರೆ ಜಾತಿಯ ಹಣ್ಣುಗಳನ್ನು ನಾವು ರಸ್ತೆಯ ಇಕ್ಕೆಲಗಳಲ್ಲಿ ನೆಟ್ಟು ನಾವು ಅದನ್ನು ಬೆಳೆಸಬೇಕು. ಇದರಿಂದ ನಮಗೆ ಸಮಾಜಕ್ಕೆ ಮತ್ತು ನಮ್ಮ ಪ್ರಕೃತಿಗೆ ಒಂದು ಒಳ್ಳೆಯ ಒಂದು ಸಂದೇಶ ಹೋಗುತ್ತೆ. ಯಾಕಂದರೆ ಮುಂದಿನ ಪೀಳಿಗೆ ಮಕ್ಕಳಿಗೆ ಮರಗಳ ಮಹತ್ವವನ್ನು ತಿಳಿಸುವಂಥ ಕಾರ್ಯ ನಮ್ಮ ನೆಚ್ಚಿನ ಶಾಸಕರು ಮಾಡಿದ್ದಾರೆ. ಒಂದು ಒಳ್ಳೆಯ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಟ್ರಸ್ಟ್ ಅವರ ಹಿಂದೆ ಬೆನ್ನೆಲುಬು ನಿಂತು ಪ್ರತಿಯೊಂದು ಕೆಲಸಕ್ಕೆ ಅವರು ತೊಡಗಿಸ್ಕೊಳ್ತಾ ಇದ್ದೇವೆ. ಇನ್ನು ಮುಂದೆ ನಾವು ಇದೇ ರೀತಿ ಗಿಡಗಳನ್ನು ನೆಡುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳುತ್ತಾ ಆಶಿಸ್ತೇನೆ. ಹಿಂದಿನ ದಿನಗಳಲ್ಲಿ ರೋಡಿನ ಇಕ್ಕೆಳೆಗಳಲ್ಲಿ ಹಲಸು ಮತ್ತು ಮಾವಿನ ಮರಗಳನ್ನು ನೋಡಲಿಕ್ಕೆ ಸಿಗ್ತಾ ಇತ್ತು. ರೋಡು ಅಗಲೀಕರಣ ಅಂದರೆ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಮರಗಳನ್ನು ಕಡಿದು ಅಭಿವೃದ್ಧಿಯನ್ನು ಮಾಡಲಾಯಿತು. ಈಗ ನಮ್ಮ ಮಾನ್ಯ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರಯ್ಯವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಮತ್ತು ರೈ ಎಸ್ಟೇಟ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಪುತ್ತೂರು ತಾಲೂಕಿನ ವಿವಿಧ ರಾಜ್ಯ ರಸ್ತೆಗಳ ಇಕ್ಕೆಳೆಗಳಲ್ಲಿ ಹಲಸು ಮತ್ತು ಮಾವು ಹಾಗೂ ಇನ್ನಿತರ ಹಣ್ಣು ಹಂಪಲಿನ ಗಿಡಗಳನ್ನು ನೆಡುವ ಮೂಲಕ ಗತ ವೈಭವವನ್ನು ತರುವಂಥ ಕೆಲಸ ಆಗ್ತಾ ಇದೆ. ಹಾಗೆ ಶಾಸಕರು ಈಗ ತಾನೇ ಹೇಳಿದರು, ರೋಡಿನ ಮಧ್ಯದಲ್ಲಿ ಹೂವಿನ ಗಿಡಗಳನ್ನು ನೆಡುವುದು ರೋಡಿನ ಸೌಂದರೀಕರಣ ಮತ್ತು ಸಾಮಾಜಿಕ ಅಂದರೆ ಸಮಾಜದಲ್ಲಿ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಲು ಇದೊಂದು ಒಳ್ಳೆಯ ಕಾರ್ಯಕ್ರಮ. ಶಾಸಕರ ಈ ಕಾರ್ಯಕ್ರಮ ಅಭಿನಂದನಾರ್ಹ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.